ನನಗೆ 5ರ ಅದೃಷ್ಟ ಒಲಿದಿದ್ದು ನನ್ನ ಕ್ರಮ ಸಂಖ್ಯೆ 5. 5ನೇ ಬಾರಿ ವಿಧಾನಸಭೆ ಚುನಾವಣೆಗೆ ನಿಂತಿದ್ದೇನೆ. ಇದೇ 5ರಿಂದ ಚುನಾವಣಾ ಕಣವು ಬದಲಾವಣೆಯಾಗುತ್ತದೆ ಎಂದು ಮಾಜಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅಚ್ಚರಿ ಹೇಳಿಕೆ ನೀಡಿದರು. ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮ್ಮನಘಟ್ಟ, ಇಸ್ಲಾಂ ನಗರ, ಎನ್ ಮತ್ತಿಘಟ್ಟ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಚಾರ ಮಾಡಿ ಮತಯಾಚನೆ ಮಾಡಿದ ಬಳಿಕ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ತಾಲೂಕಿನ 27 ಗ್ರಾಮ ಪಂಚಾಯಿತಿಗಳು ಸಂಪೂರ್ಣವಾಗಿ ಇಂದಿಗೆ ಮುಗಿದಿದ್ದು, ಹೋದ ಎಲ್ಲ ಭಾಗದಲ್ಲಿಯೂ ಸಹ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಾಗಾಗಿ ಈ ಬಾರಿ ಪಕ್ಷ ಬದಲಾವಣೆಯಾಗಿದ್ದು ಬಿಟ್ಟರೆ ಮತದಾರರು ನನ್ನ ಜೊತೆಯಲ್ಲಿಯೇ ಇದ್ದಾರೆ ಎಂದು ತಿಳಿಸಿದರು. ವರದಿ ಮಂಜುನಾಥ್ ಗುಬ್ಬಿ. ಸ್ಥಾನದಲ್ಲಿ ಪೂಜ್ಯ ತಂದೆ ಸ್ಥಾನದಲ್ಲಿ ಅವ್ರಿಗೆ ಕಾಣ್ತಿದ್ದೆ, ಅಭಿಮಾನ ಅವ್ರಿಗೆ ಐತಿ. ಅದರಿಂದ ಅವ್ರು ನನ್ನ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿಲ್ಲ. ಅವರು ಇರೋವರೆಗೂ ನಾನು ಪ್ರಾಮಾಣಿಕವಾಗಿ ನಾನು ವ್ಯಕ್ತಿಗತವಾಗಿ ಅವ್ರಿಗೆ ಗೊತ್ತಿದ್ದಾನೆ ಏನು ಅಂತ ಅನ್ನೋದು ಭಾರಿ ಚೆನ್ನಾಗಿ ಗೊತ್ತು ಅವ್ರಿಗೆ. ಮತ್ತು ಬೆಡ್ಸ್ವಾಮಿ ಅವರು ಇದ್ರ ಬಗ್ಗೆ ಅವರು ರಾಜ್ಯ ಜಿಲ್ಲಾ ಮಟ್ಟದ ನಾಯಕರು, ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದು BJP ಅವ್ರಿಗೆ ಜಿಲ್ಲೆಯೆಲ್ಲ ಓಡಾಡೋಕ್ಕೆ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ. ಅವ್ರು ಹೋಗಿರ್ತಾರೆ, ಅದೇ ದೊಡ್ಡ ವಿಚಾರ ಏನಿಲ್ಲ. ಜಿಲ್ಲಾ ಮಟ್ಟದ ನಾಯಕರಾಗಿದ್ದು ಅವ್ರು ಹೋಗಿರ್ತಾರೆ, ಅದಕ್ಕೇನು ಅದೇ ದೊಡ್ಡ ವಿಚಾರ ಇಲ್ಲ.